ಬೈಂದೂರಿನ ಬಡಾಕೆರೆಯ ಚಿತ್ತೇರಿ ಶ್ರೀ ಮಹಾಗಣಪತಿ ದೇವಸ್ಥಾನದ 3ನೇ ವರ್ಷದ ವರ್ಧಂತ್ಯುತ್ಸವದ ಬ್ರಹ್ಮಕಲಶೋತ್ಸವವು ಸಾನ್ನಿಧ್ಯದಲ್ಲಿ ಸಂಭ್ರಮದಿಂದ ಸಂಪನ್ನಗೊಂಡಿತು. ಆಕಾಶಸ್ಯಾಧಿಪೋ ವಿಷ್ಣುಃ ಅಗ್ನಿಶ್ಚೈವ ಮಹೇಶ್ವರಿ ವಾಯೋ ಸೂರ್ಯ ಕ್ಷಿತಿರಿಷಃ ಜೀವನಸ್ಯ ಗಣಾಧಿಪಃ. ಏಪ್ರಿಲ್ 17ರಂದು ಕ್ಷೇತ್ರದಲ್ಲಿ ಸಾಮೂಹಿಕ ಪ್ರಾರ್ಥನೆ, ಪುಣ್ಯಾಹ, ಸ್ಥಾನ ಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಘ್ನ ಹೋಮ, ವಾಸ್ತುಪೂಜಾ ಬಲಿ, ಬ್ರಹ್ಮಕಲಶ ಸ್ಥಾಪನೆ, ಪೂಜಾದಿಗಳು ಮತ್ತು ಏಪ್ರಿಲ್ 18ರಂದು ಬೆಳಿಗ್ಗೆ ಪುಣ್ಯಾಹ, ಮಹಾಗಣಪತಿ ಯಾಗ, ಕಲಾಭಿವೃದ್ಧಿ ಹೋಮ, ಪ್ರಧಾನಾಧಿವಾಸ ಹೋಮ, ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಪ್ರಸಾದ ವಿತರಣೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ರಾತ್ರಿ ಶ್ರೀ ಬೆಂಕಿನಾಥೇಶ್ವರ ದಶಾವತಾರ ಯಕ್ಷಗಾನ ಮಂಡಳಿ ಬಾಳ ಇವರಿಂದ ಶ್ರೀದೇವಿ ರಕ್ತೇಶ್ವರಿ ಮಹಾತ್ಮೆ ಯಕ್ಷಗಾನ ನಡೆಯಿತು. ಕುಂದಾಪುರ ತಾಲೂಕು ಚಿತ್ತೇರಿ ಬಡಾಕೆರೆ ಚಿತ್ತೇರಿ ಮಹಾಗಣಪತಿ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಇವತ್ತಿನ ಈ ದಿನದಲ್ಲಿ ಸಂಪನ್ನಗೊಂಡಿದೆ. ಅಷ್ಟಬಂಧ ಪ್ರತಿಷ್ಠೆ ಆದಂತಹ ದೇವರಿಗೆ ಉತ್ಸವ ಆಗಬೇಕು. ಯಾವ ಥರದಲ್ಲಿ ಈ ರೀತಿಯಲ್ಲಿ ಈ ವಿಶೇಷವಾಗಿ ಈ ಸಂವತ್ಸರದಲ್ಲಿ ದ್ರವ್ಯ ಕಲಶಪೂರಿತವಾಗಿ ಬ್ರಹ್ಮಕಲಶಾಭಿಷೇಕ, ಮಹಾಗಣಪತಿಯಾಗ ಇತ್ಯಾದಿ ಕಾರ್ಯಕ್ರಮಗಳಿಂದ ಸಂಪನ್ನಗೊಂಡಿದೆ. ಆದ್ದರಿಂದ ಈ ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ ಅಂದರೆ ಈ ದ್ರವ್ಯಪೂರಿತವಾದ ಬ್ರಹ್ಮಕಲಶಾಭಿಷೇಕಕ್ಕೆ ವಿಶೇಷ ಪ್ರಾಶಸ್ತ್ಯ. ದ್ರವ್ಯಪೂರಿತವಾದ ಬ್ರಹ್ಮಕಲಶಾಭಿಷೇಕದಿಂದ ಬಿಂಬದಲ್ಲಿ ಅಗೋಚರವಾದ ದೇವೀ ಶಕ್ತಿಯನ್ನು ಆ ಮಹಾಗಣಪತಿ ಸ್ಥಿರಗೊಳಿಸಿಕೊಂಡು ಮಾಡಿಸಿದಂತಹ ಯಜಮಾನರಿಗೆ, ಪರಿಸರದ ನಂಬಿದ ಎಲ್ಲ ಭಕ್ತರಿಗೂ ಕೂಡ ಇಷ್ಟಾರ್ಥವನ್ನು ಹೊಂದಿಸಿ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅಂತ ಆ ನಂಬಿಕೆಯಲ್ಲಿ ವಿಶೇಷವಾಗಿ ಈ ಸಂವತ್ಸರದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದಾರೆ. ವಿಶೇಷವಾಗಿ ಏಪ್ರಿಲ್ 18ರಂದು ಬೆಳಿಗ್ಗೆ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಬಡಾಕೆರೆಯಿಂದ ಶ್ರೀ ಮಹಾಗಣಪತಿ ದೇವಸ್ಥಾನದವರೆಗೆ ಬೆಳ್ಳಿ ಪ್ರಭಾವಳಿಯ ಮೆರವಣಿಗೆಯು ವಿವಿಧ ಭಜನಾ ತಂಡಗಳು ಹಾಗೂ ವಾದ್ಯಗೋಷ್ಠಿಯೊಂದಿಗೆ ಪೂರ್ಣ ಕುಂಭ ಕಳಶದೊಂದಿಗೆ ಶ್ರೀಮತಿ ಅಮೃತಾ ಶೆಟ್ಟಿ ಬಡಾಕೆರೆ ಮುಲ್ಲಿಮನೆ, ಶ್ರೀ ಅಶೋಕ್ ಶೆಟ್ಟಿ ಸಂಸಾಡಿ ಇವರ ಸೇವಾರ್ಥವಾಗಿ ದೇವಸ್ಥಾನಕ್ಕೆ ಮೆರವಣಿಗೆಯ ಮೂಲಕ ಬರಮಾಡಿಕೊಳ್ಳಲಾಯಿತು. ಬಡಾಕೆರೆ ಇವತ್ತು ಬೆಳ್ಳಿ ಮುಖವಾಡವನ್ನು ಭವ್ಯ ಮೆರವಣಿಗೆ ಮೂಲಕ ವಿವಿಧ ಭಜನಾ ತಂಡಗಳ ಒಂದು ಘೋಷಣೆಯಲ್ಲಿ ಊರ ಮುಳ್ಳಿಮನೆ ಕುಟುಂಬಸ್ಥರು ಮತ್ತು ಊರಿನ ಭಜನಾ ಮಂಡಳಿಗಳು, ಊರಿನ ಸಮರ್ಥ ನಾಗರಿಕರಿಂದ ಭಾಳ ವೈಭವದಿಂದ ಮೆರವಣಿಗೆ ಮೂಲಕ ಇವತ್ತು ಬೆಳ್ಳಿ ಕವಚವನ್ನು ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ಅದೇ ರೀತಿ 3ನೇ ವರ್ಷದ ವರ್ಧಂತಿ ಪ್ರಯುಕ್ತ 108 ಕಳಶಗಳ ಬ್ರಹ್ಮಕಲಶೋತ್ಸವವು ನಡೆದಿರುತ್ತದೆ. ಭಾಳ ವಿಜೃಂಭಣೆಯಿಂದ ಭಾಳ ಸಂತೋಷವಾಗಿರ್ತದೆ. ಊರಿನವರ ಮತ್ತು ನಮ್ಮ ಕುಟುಂಬದವರೆಲ್ಲ ಸಹಕಾರಗಳು ಭಾಳ ತುಂಬವಾಗಿತ್ತು. ಅದೇ ರೀತಿಯಲ್ಲಿ ಯಕ್ಷಗಾನ ಕಾರ್ಯಕ್ರಮವೂ ಹಾಗೆ ಸಾಯಂಕಾಲ ಭಾಳ ಚಂದ ರೀತಿಯಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗ್ತದೆ. ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಈ ದೇವಸ್ಥಾನ ಇನ್ನೂ ಉತ್ತಮ ಮಟ್ಟದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳುತ್ತಾ ನಾನು ಸಮರ್ಥ ನಾಗರಿಕರ ಪರವಾಗಿ ಕೇಳಿಕೊಳ್ಳುತ್ತೇನೆ. ದೇವಸ್ಥಾನದ ಸುತ್ತಲೂ ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರಗಳು ಕಂಗೊಳಿಸುತ್ತಿತ್ತು. ವಿಶೇಷವಾಗಿ ಈ ಚಿತ್ತೇರಿ ಗಣಪತಿಯ ಸಾನ್ನಿಧ್ಯದ ವಾರ್ಷಿಕೋತ್ಸವ ನಡೆದಿದೆ. ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನಮುಚ್ಯತೆ ಅಂತ ಚತುರ್ಯುಗಗಳು 1000 ಬಾರಿ ಚಲಿಸಿದಾಗ ಬ್ರಹ್ಮನಿಗೆ 1 ದಿವಸದ ಆಯುಷ್ಯ ಆಗ್ತದೆ ಅಂತ. ಆ ಪ್ರಕಾರದಲ್ಲಿ ನಮಗೆ ವಾರ್ಷಿಕೋತ್ಸವ ತುಂಬ ಸಮಯ ಆದರೂ ಕೂಡ ಕ್ಷಣ ಕ್ಷಣಕ್ಕೂ ದೇವರನ್ನು ಆರಾಧನೆ ಮಾಡಿದಾಗುತ್ತದೆ ಎನ್ನುವ ದೃಷ್ಟಿಯಿಂದ ಹೆಚ್ಚಿನ ದೇವಾಲಯಗಳಲ್ಲಿ ವಾರ್ಷಿಕವಾಗಿ ಒಂದು ವಾರ್ಷಿಕೋತ್ಸವವನ್ನು ಮಾಡತಕ್ಕಂತಹ ಒಂದು ಪದ್ಧತಿ. ಅದೇ ರೀತಿಯಲ್ಲಿ ಈ ಬಡಾಕೆರೆ ಚಿತ್ತೇರಿ ಮಹಾಗಣಪತಿ ಸನ್ನಿಧಿಯ ವಾರ್ಷಿಕೋತ್ಸವದಲ್ಲಿ ಈ ವರ್ಷ ವಿಶೇಷವಾಗಿ 108 ಕಲಶಾಭಿಷೇಕ,
ಅದರ ಜೊತೆಗೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ನದೇವ ದಂಡಮಾದಾಯ ಅಂತ, ದೇವರು ಒಬ್ಬರನ್ನು ಒಳ್ಳೆಯದು ಮಾಡಬೇಕು ಅಂತ ಕಂಡ್ರೆ ದೊಣ್ಣೆ ಹಿಡ್ಕೊಂಡು ಹೊಡೆಯೋದೋ ಬಡಿಯೋದೋ ಮಾಡೋದಿಲ್ಲ ಅಂತೆ. ಅವನನ್ನು ಸದ್ಧರ್ಮದಲ್ಲಿ ಯೋಜಿಸ್ತಾನೆ. ಅವನ ಸಂಪತ್ತುಗಳೇನಿದೆ ಅದು ಸದ್ವಿನಿಯೋಗ ಆಗುವ ರೀತಿಯಲ್ಲಿ ಮಾಡ್ತಾನೆ ಅಂತ. ಆ ರೀತಿಯಲ್ಲಿ ಭಗವತ್ ಸಂಕಲ್ಪದಂತೆ ಅವರ ಸಂಪತ್ತು ಸದ್ವಿನಿಯೋಗ ಆಗಬೇಕು ಅನ್ನೋ ಪ್ರೇರಣೆಯನ್ನು ಭಗವಂತ ಮುಳ್ಳಿಮನೆ ಅಮೃತ ಅಶೋಕ್ ಶೆಟ್ಟಿಯವರಿಗೆ ಪ್ರೇರಣೆಯನ್ನು ಕೊಟ್ಟು ಅವರ ಕೈಯಿಂದ ವಿಶೇಷವಾದ ಒಂದು ಬೆಳ್ಳಿಯ ಮುಖವಾಡವನ್ನು ತಾನು ಧರಿಸಬೇಕು, ಆ ಚಂದವನ್ನು ಭಕ್ತರು ನೋಡಬೇಕು ಅನ್ನೋ ಭಗವತ್ ಸಂಕಲ್ಪ ಇರಬೇಕು. ಆ ದೃಷ್ಟಿಯಿಂದ ವಿಶೇಷವಾದ ಒಂದು ಬೆಳ್ಳಿಯ ಮುಖವಾಡವನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ವಿಜೃಂಭಣೆಯಿಂದ ಮೆರವಣಿಗೆಯ ಮೂಲಕ ತಂದು ಕಲಶಾಭಿಷೇಕದ ನಂತರ ಅಲಂಕಾರ ಮಾಡಿ ಆ ಚಂದವನ್ನು ನೋಡಿ ಎಲ್ಲರೂ ಕಣ್ತುಂಬಿಸಿಕೊಂಡಿದ್ದಾರೆ. ಈ ರೀತಿಯಲ್ಲಿ ದೇವರಿಗೆ ವಿಶೇಷವಾದ ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯ ಆ ಮುಳ್ಳಿಮನೆ ಎಲ್ಲ ಕುಟುಂಬಗಳಿಗೂ ವಿಶೇಷವಾದ ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯ ಬರಲಿ. ಅದರ ಜೊತೆಗೆ ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ ಎನ್ನುವುದು ನಮ್ಮೆಲ್ಲರ ಒಂದು ಹಾರೈಕೆಯಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.